ಹಿಜಾಬ್ಗಾಗಿ ಒತ್ತಾಯ ಮಾಡಿದ್ದ 6 ಮಂದಿ ವಿದ್ಯಾರ್ಥಿನಿಯರು ಟೆರರಿಸ್ಟ್ ಸಂಘಟನೆಯ ಸದಸ್ಯರು ಎಂದು ಉಡುಪಿ ಸರ್ಕಾರಿ ಮಹಿಳಾ ಪಿಯು ಕಾಲೇಜು ಉಪಾಧ್ಯಕ್ಷ ಯಶ್ಪಾಲ್ ಸುವರ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ತೀವ್ರ ಕೋಲಾಹಲವನ್ನು ಸೃಷ್ಟಿ ಮಾಡಿದ್ದ ಹಿಜಾಬ್ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯೋತ್ಪಾದನಾ ಅಲ್ ಖೈದಾ ಸಂಘಟನೆಯ ಮುಖ್ಯಸ್ಥ ಐಮನ್ ಅಲ್ ಜವಾರಿ ಪ್ರಚೋದನಕಾರಿ ಹೇಳಿಕೆಗೆ ಉಡುಪಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಯಶ್ಪಾಲ್ ಸುವರ್ಣ, ಅಂದು 6 ಮಂದಿ ಹಿಜಾಬ್ ಧಾರಣಿಯರು ಹೈಕೋರ್ಟ್ ತೀರ್ಪಿನ ವಿರುದ್ಧ ವ್ಯತಿರಿಕ್ತವಾಗಿ ಹೇಳಿಕೆಯನ್ನ ಕೊಟ್ಟರು ಎಂದು ಭಯೋತ್ಪಾದನಾ ಸಂಘಟನೆಯ ಮುಖ್ಯಸ್ಥ ವಿದ್ಯಾರ್ಥಿನಿಯರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾನೆ. ಇದರಿಂದ 6 ಮಂದಿ ವಿದ್ಯಾರ್ಥಿನಿಯರು ಅಲ್ ಖೈದಾ ಸಂಘಟನೆಯ ಟೆರರಿಸ್ಟ್ಗಳು ಎಂಬುದು ಸಾಬೀತಾಗಿದೆ. ಈ ವಿಚಾರಗಳ ಜಿಲ್ಲೆಯಲ್ಲಿ ಇನ್ನಷ್ಟು ಮುಗ್ಧ ಮಕ್ಕಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಇವೆ. ರಾಜ್ಯದಲ್ಲಿ ಮುಸ್ಲಿಂ ಸಂಘಟನೆಗಳು ವಿದ್ಯಾರ್ಥಿನಿಯರುಗಳು ಬಂದ್ಗೆ ಕರೆ ನೀಡಿರುವುದರ ಹಿಂದೆ ಕೇವಲ ಪಿಎಫ್ಐ ಎಸ್ಟಿಪಿಐ ಸಂಘಟನೆಗಳು ಮಾತ್ರವಲ್ಲ, ಇದರ ಹಿಂದೆ ಯಾವುದೋ ಒಂದು ದೊಡ್ಡ ದೇಶದ್ರೋಹಿ ಸಂಘಟನೆಗಳ ಕೈವಾಡವಿದೆ. ಇಂತಹ ವಿಚಾರಗಳ ವಿರುದ್ಧ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. 6 ಜನ ವಿದ್ಯಾರ್ಥಿಗಳು ಒಂದು ಹಿಜಾಬ್ನ ಒಂದು ಗೊಂದಲವನ್ನು ಸೃಷ್ಟಿ ಮಾಡುವ ಮೂಲಕ ಇಡೀ ದೇಶವ್ಯಾಪಿ ಬಹಳಷ್ಟು ಚರ್ಚೆಗೆ ಬಹಳಷ್ಟು ಸಮಸ್ಯೆಗಳನ್ನು ಉದ್ಭವ ಮಾಡಿ ಆ ಸಂದರ್ಭದಲ್ಲಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೆ. ಪ್ರಥಮವಾಗಿ ಈ 6 ಜನ ವಿದ್ಯಾರ್ಥಿಗಳು ನಿಜವಾಗಿಯೂ ವಿದ್ಯಾರ್ಥಿಗಳಾಗಿ ಅವರು ತಮ್ಮ ಚಟುವಟಿಕೆಗಳನ್ನು ಮಾಡ್ತಾಯಿಲ್ಲ, ಯಾವುದೋ ಒಂದು ದೇಶದ್ರೋಹಿ ಸಂಘಟನೆಯ ಸಹಕಾರದಿಂದ ಸದಸ್ಯರಾಗಿ ಅವರ ಮೂಲಕ ಹೇಳಿಕೆಗಳನ್ನು ಕೊಡ್ತಿದೆ ಅಂತ. ಬಹುಶಃ ಆಗಾಗಲೇ ನಾನು ಹೇಳಿದ್ದೆ, 6 ಜನ ವಿದ್ಯಾರ್ಥಿಗಳಲ್ಲ, 6 ಜನರು ಟೆರರಿಸ್ಟ್ ಸಂಘಟನೆ ಸದಸ್ಯರಂತ. ಬಹುಶಃ ಹೈಕೋರ್ಟಿನ ತೀರ್ಪನ್ನು ವಿರೋಧಿಸುವ ಮೂಲಕ, ಹೈಕೋರ್ಟಿನ ನ್ಯಾಯಾಧೀಶರ ಬಗ್ಗೆ ಭಾಳಷ್ಟು ಹಗುರವಾಗಿ ಮಾತಾಡೋ ಮೂಲಕ, ಅವರ ಮೇಲೆ ಆರೋಪಗಳು ಒತ್ತಡಗಳ ಮೂಲಕ ಅವರು ಆದೇಶ ಕೊಡಿದ ಬಗ್ಗೆ ಹಲವಾರು ಹೇಳಿಕೆಗಳನ್ನು ನೀಡುವ ಮೂಲಕ ಇಡೀ ರಾಜ್ಯದ ಕಾನೂನಾತ್ಮಕ ವ್ಯವಸ್ಥೆಗೆ ಧಿಕ್ಕರಿಸುವಂಥ ಕೆಲಸ ಹೈಕೋರ್ಟ್ನ ಆದೇಶದ ನಂತರದ ಸಂದರ್ಭದಲ್ಲಿ ಮಾಡಿದರು. ಬಹುಶಃ ಬಂದಿಗೆ ಕರೆ ನೀಡುವ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಕೇವಲ ಇದು CFI, PFI, SDPI ಸಂಘಟನೆ ಮಾತ್ರ ಅಲ್ಲ, ಇದರ ಹಿಂದೆ ಯಾವುದೋ ಒಂದು ದೊಡ್ಡ ದೇಶದ್ರೋಹಿ ಸಂಘಟನೆಗಳಾದ ಅಲ್ ಖೈದಾ ಇರ್ಬೋದು, ಇನ್ನಿತರ ಸಂಘಟನೆಯ ಕೈವಾಡ ಉಂಟು ಅಂತ. ಆ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಮಾಧ್ಯಮಗಳಲ್ಲಿ ಭಾಳಷ್ಟು ಚರ್ಚೆ ಬಂದಿತ್ತು. ಆ ವಿದ್ಯಾರ್ಥಿಗಳ ಪರವಾಗಿ ಕೂಡ ಇವರು ಹೇಳಿಕೆಗಳನ್ನು ಕೊಡ್ತಾರೆ, ವಿದ್ಯಾರ್ಥಿಗಳು ಟೆರರಿಸ್ಟ್ ಅಂತ. ಮತ್ತೊಮ್ಮೆ ಇವತ್ತು ಅಲ್ ಖೈದಾದ ಒಬ್ಬ ಸಂಘಟನೆಯ ಪ್ರಮುಖ ಆ ವಿಚಾರವನ್ನು ನಾವು ಬೆಂಬಲಿಸ್ತೇವೆ, ಅವರನ್ನು ಗೌರವಿಸಬೇಕು ಅಂತ ಹೇಳುವ ಮೂಲಕ ಮತ್ತೊಮ್ಮೆ ಆ 6 ಜನ ವಿದ್ಯಾರ್ಥಿಗಳು ಟೆರರಿಸ್ಟ್ ಎಂಬುದನ್ನು ಇವತ್ತು ಸಾಬೀತುಪಡಿಸಿದ್ದಾರೆ. ಇವತ್ತು ಅವರ ಒಂದು ಬೆಂಬಲ ಸಹಕಾರದೊಂದಿಗೆ ಆ ಹೈಕೋರ್ಟ್ ಆದೇಶದ ವಿರುದ್ಧ ಬಂದ್ಗೆ ಕರೆ ನೀಡುವ ಬಗ್ಗೆಯೂ ಕೂಡ ಇವತ್ತದು ಪ್ರೂವ್ ಆಗಿದೆ ಅಂತ ನಾನು ಎನಿಸ್ಕೊಳ್ತೇನೆ. ಅದಿಷ್ಟೇ, ಇವತ್ತು ಹಿಂದೂ ರಾಷ್ಟ್ರದ ಕಲ್ಪನೆ ಬಗ್ಗೆ ನಾವು ಯಾವಾಗ ಚಿಂತನೆ ಮಾಡಿದ್ದೇವೆ, ಆ 6 ಜನ ವಿದ್ಯಾರ್ಥಿಗಳಿಂದ ಸೃಷ್ಟಿಯಾದ ಗೊಂದಲದಿಂದ ಯಾವ ರೀತಿಯಲ್ಲಿ ಅವರ ಅಲ್ಪಸಂಖ್ಯಾತರು ಇವತ್ತು ಸಮಸ್ಯೆಗೆ ಎದುರಾಗಿದ್ದಾರೆ. ಕೆಲವೊಂದು ಜನರು ಇವತ್ತು ತಿರುಚುವಂಥ ಹೇಳಿಕೆಗಳನ್ನು ಕೊಡ್ತಾರೆ, ಏಕೆಂದರೆ ಅವರ ಹೊಟ್ಟೆಪಾಡಿಗೆ ಸಮಸ್ಯೆ ಆದಾಗ ಅವರು ದೇಶ ವಿರೋಧ ಚಟುವಟಿಕೆ ಇದ್ದರೂ ಕೂಡ ಈಗ ದೇಶದ ಪರವಾಗಿ ಮಾತಾಡುವಂಥ ಒಂದು ವಿಧಾನಕ್ಕೆ ಬಂದಿದ್ದಾರೆ. ಇವತ್ತು ಶರಿಯತ್ ಕಾನೂನಿನ ಬಗ್ಗೆ ಭಾಳಷ್ಟು ಜನ ಅವರ ಸಂಘಟನೆಗಳು ಮಾತಾಡ್ತಾರೆ. ಖಂಡಿತವಾಗಿಯೂ ಈ 6 ಜನ ವಿದ್ಯಾರ್ಥಿಗಳಿರ್ಬೋದು, 6 ಜನ ವಿದ್ಯಾರ್ಥಿಗಳ ಹೆತ್ತವರು, ಪೋಷಕರು, ಅವರಿಗೆ ಸಹಕರಿಸಿದವರ ಮೇಲೆ ಕೂಡ ತನಿಖೆಗೆ ಒಳಪಡಬೇಕು. NIA ತನಿಖೆ ಅವರನ್ನು ಒಳಪಡುವ ಮೂಲಕ ಅವರಿಗೆ ಯಾವ ರೀತಿಯ ತಕ್ಕ ಶಿಕ್ಷೆ ಕೊಡಬೇಕು ಅಂತ ಸರ್ಕಾರ ಆ ಬಗ್ಗೆ ಚಿಂತನೆ ಮಾಡಬೇಕು. ಈ ಹಿಂದೆ ಉಳ್ಳಾಳದ ಒಬ್ಬ ಮಹಿಳೆಯನ್ನು ಕೂಡ NIAಗೆ ತನಿಖೆಗೆ ಒಳಪಟ್ಟಾಗ ನಾನು ಹೇಳಿಕೆಯನ್ನು ಕೊಟ್ಟಿದ್ದೆ.